ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಡವರ್ಗಕ್ಕೆ ಇಂದಿರಾ ಕ್ಯಾಂಟೀನ್ ಕೇವಲ 5 ರೂಪಾಯಿಗೆ ತಿಂಡಿ 10 ರೂಪಾಯಿನಲ್ಲಿ ಊಟ ನೀಡುವ ಮೂಲಕ ಅನ್ನದಾನ ಮಾಡುವ ಮಹತ್ ಕಾರ್ಯ ಮಾಡಿ ಸಾಧನೆ ಕೈದಿದೆ ಎಂದು ಉಮ್ಮನ್ ಚಾಂಡಿ ಹೇಳಿದರು. ಸುರತ್ಕಲ್ನಲ್ಲಿ ಶಾಸಕ ಮೊಯ್ದಿನ್ ಬಾವ ಅವರ ಪರ ಪ್ರಚಾರಕ್ಕೆ ಆಗಮಿಸಿದ ವೇಳೆ ಮಾತನಾಡಿದರು. ಮಂಗಳೂರು ಉತ್ತರದ ಶಾಸಕನಾಗಿ ಕೆಲಸ ಮಾಡಿರುವ ಮೊಯ್ದಿನ್ ಬಾವ ನನ್ನ ಆತ್ಮೀಯರು. ಅವರ ಶ್ರಮದಿಂದ ಸುರತ್ಕಲ್ ಬೆಳೆದಿದೆ. ಹಿಂದೆ ಬಂದ ಸ್ಥಿತಿಗೂ ಈಗಿರುವ ಸ್ಥಿತಿಗೂ ಅಗಾಧ ಅಭಿವೃದ್ಧಿ ಕಾಮಗಾರಿ ನಡೆಸುವ ಮೂಲಕ ಸ್ವಚ್ಛವಾಗಿ ಕಾಣುತ್ತಿದೆ. ಇಲ್ಲಿ ಕಾಂಗ್ರೆಸ್ ಪರ ಚುನಾವಣಾ ಪ್ರಚಾರ ಮಾಡಲು ಅವಕಾಶ ಸಿಕ್ಕಿರುವುದು ಸಂತಸ ತಂದಿದೆ ಎಂದರು. പാർട്ടിയോടും ജനങ്ങളോടും നീതി പുലർത്തുന്ന ഒരു പൊതുപ്രവർത്തകനാണ്. സാമൂഹ്യ പ്രതിബദ്ധതയോടുകൂടി എന്നും ഒരു ജനപ്രതിനിധിയായി പ്രവർത്തിക്കുന്നത് കാണാൻ എനിക്ക് കഴിഞ്ഞ കാലങ്ങളിൽ അവസരം കിട്ടിയിട്ടുണ്ട്. ഇനിയും അതിനുള്ള അവസരം ഉണ്ടാകും എന്ന് ഞാൻ പ്രതീക്ഷിക്കുന്നു. ശ്രീ മൊയ്തീൻ ബാവയ്ക്ക് എൻ്റെ എല്ലാവിധ വിജയ ആശംസകളും നേരുന്നു. നമസ്കാരം. ജയ് ഹിന്ദ്. ಎಐಸಿಸಿ ಕಾರ್ಯದರ್ಶಿ ವಿಶ್ವನಾಥನ್, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ದೀಪಕ್ ಪೂಜಾರಿ, ಶಶಿಧರ ಹೆಗ್ಡೆ ಮೊದಲಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು.